ಸೋಮವಾರದಿಂದ ನಂತರ ನಗರದ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಮಾಡಲಿಕ್ಕೆ ಆಗ್ತದೆ. ಕೋರ್ಟ್ ರೋಡ್ನಲ್ಲಿರುವಂಥ ರಸ್ತೆ ಈ ಹಿಂದೆ 1 ಕೋಟಿ ಡಾಮರೀಕರಣ ಆಗಿತ್ತು. ಅದು ಕ್ವಾಲಿಟಿ ಸರಿಯಾಗಲಿಲ್ಲ. ಅದಕ್ಕೆ ಅದರ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಮರು ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಗರದ ಹೊರಗಡೆ ಇರುವಂಥ ರಸ್ತೆಗಳು PWD ರಸ್ತೆಗಳಿಗೇನಿದೆ ಅದರ ಎಲ್ಲ ಪ್ಯಾಚ್ ವರ್ಕ್ಗಳು ಈಗಲೇ ಆಗ್ತಾ ಇದೆ. ನಗರಸಭೆಯ ಒಳಗಡೆ ಇರುವಂಥ ರಸ್ತೆಗಳು ಹದಗೆಟ್ಟಿದೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಈವರೆಗೆ ನಾವು ಮಳೆ ಕಡಿಮೆ ಆಗಲಿ ಮತ್ತು ವಿಟಮಿನ್ ಪ್ಲ್ಯಾಂಟ್ಸ್ ಅಂದರೆ ಏನು ಡಾಮರೀಕರಣ ಮಾಡುವಂಥ ಪ್ಲ್ಯಾಂಟ್ಗಳೇನಿದೆ ಅದು ಇವಾಗ 1 ವಾರದ ಮೊದಲು ಆರಂಭಗೊಂಡಿದೆ, ಕಾರ್ಯಾರಂಭಗೊಂಡಿದೆ. ಅದರಿಂದ ಕೂಡಲೇ ಸೋಮವಾರದಿಂದ ನಂತರ ನಗರದ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಮಾಡಲಿಕ್ಕೆ ಆಗ್ತದೆ. ಮರು ಡಾಮರೀಕರಣ ಮತ್ತು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಆರಂಭ ಮಾಡ್ತೇವೆ. ಕೋರ್ಟ್ ರೋಡ್ನಲ್ಲಿರುವಂಥ ರಸ್ತೆ ಈ ಹಿಂದೆ 1 ಕೋಟಿ ಡಾಮರೀಕರಣ ಆಗಿತ್ತು. ಅದು ಕ್ವಾಲಿಟಿ ಸರಿಯಾಗಲಿಲ್ಲ. ಅದಕ್ಕೆ ಅದರ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಮರು ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಗರದ ಹೊರಗಡೆ ಇರುವಂಥ ರಸ್ತೆಗಳು PWD ರಸ್ತೆಗಳಿಗೇನಿದೆ ಅದರ ಎಲ್ಲ ಪ್ಯಾಚ್ ವರ್ಕ್ಗಳು ಈಗಲೇ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ವರ್ಷ ಹೆಚ್ಚು ಮಳೆ ಇದ್ದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಕಡೆಯಲ್ಲಿ ರಸ್ತೆ ಮಳೆ ಹಾನಿಗಾಗಿದೆ. ಮಳೆ ಹಾನಿಗಾಗಿ ಕೂಡ ಒಂದು 3 ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ಈಗಲೇ ಕೇಳಿದೆ. ಎಲ್ಲ ರಸ್ತೆಗಳನ್ನು ಮುಂದಿನ ದಿವಸಗಳಲ್ಲಿ ಸಂಚಾರಕ್ಕೆ ಯೋಗ್ಯವಾಗಿರುವ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ 2 ದಿವಸದಲ್ಲಿ ಆರಂಭ ಆಗ್ತದೆ. ಈ ಹಿಂದೆ ನಾವು ಶಿಲಾನ್ಯಾಸ ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಈಗ ಆರಂಭ ಆಗಿದೆ. ಮುಂದಿನ 2 ತಿಂಗಳಲ್ಲಿ ನಗರಸಭೆಯ ಒಳಗಡೆ 2 ಕೋಟಿ ರೂಪಾಯಿಯ ಕಾಮಗಾರಿಗಳು ಎಲ್ಲ ಕಾಮಗಾರಿಗಳು ಮುಂದಿನ ದಿವಸಗಳಲ್ಲಿ ಆರಂಭ ಆಗ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.